ದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಹೃತ್ಪೂರ್ವಕವಾಗಿ ಧನ್ಯವಾದದೊಂದಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಮಕ್ಕಳಲ್ಲಿ ಮಕ್ಕಳೇ ಆದ್ಮೇಲೆ 2023-24 ಸಾಲಿನ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ದಕ್ಷಿಣ ವಲಯ ಹಾಗೂ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆ ಸೋಮೇಶ್ವರ ಉಚ್ಚಿಲ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಉಚ್ಚಿಲ ಭೋವಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇವತ್ತಿನ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವಂತಹ ವಿವಿಧ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಗೌರವ ವಂದನೆಯನ್ನ ನಮ್ಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳು ಸ್ವೀಕರಿಸಲಿಕ್ಕಿದ್ದಾರೆ. Attention! Bundle! Quick march! ಆಲ್ಮದಿನ ಆಂಗ್ಲ ಮಾಧ್ಯಮ ಶಾಲೆ ಒಳಗಡೆ ಸ್ವಲ್ಪ ಸೆಟ್ ಮಾಡಿದ್ದೀವಿ. ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ, ಇಸ್ಲಾಮಿ ಆಂಗ್ಲ ಮಾಧ್ಯಮ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಕುಂಕೋಣ, ಸರ್ಕಾರಿ ಪ್ರೌಢಶಾಲೆ ಕರ್ನಾಟಕ,
ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮವನ್ನ ಗೈತಾ ಬ್ಯಾಂಡ್ ಅವರು ಜಸ್ಟ್ ಒಂದು ಬೀಟ್, ವೇವ್ ಬೀಟ್. ಇವತ್ತಿನ 2024ನೇ ಸಾಲಿನ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟ ಕ್ರೀಡೆಯ ಫಲವು. ಸರ್ವರಿಗೂ ಮುಂಜಾನೆಯ ಶುಭ ನಮನಗಳು. ತಮಗೆಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಉಚ್ಚಿಲಭೋವಿ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಉಳ್ಳಾಲ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರೀತಿಯ ಸ್ವಾಗತ. ಕ್ರೀಡೆ ಎನ್ನುವುದು ಎಲ್ಲರ ಜೀವನಕ್ಕೆ ಅತಿ ಅಗತ್ಯವಾಗಿದೆ. ಆರೋಗ್ಯವೆನ್ನುವುದು ಮಹಾಭಾಗ್ಯ. ಆರೋಗ್ಯವಿಲ್ಲದೆ ಹೋದರೆ ಎಲ್ಲವೂ ಶೂನ್ಯ. ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವು ಕ್ರೀಡೆಯಿಂದ ಉತ್ತಮವಾಗುತ್ತದೆ. ಶರೀರದ ಸುದೃಢತೆ ಮತ್ತು ಉಲ್ಲಾಸತೆಗೆ ಕ್ರೀಡೆಯು ಅವಶ್ಯಕ. ಸ್ಫೂರ್ತಿಯ ಗಣಿ ಕ್ರೀಡೆ. ಧೈರ್ಯ, ಸಹನಶೀಲತೆ, ದಯೆ, ಕ್ಷಮೆ ಎನ್ನುವ ಮೌಲ್ಯದ ಪಾಠಗಳ ಜೊತೆಗೆ ಬದುಕನ್ನು ಎದುರಿಸಲು ಬೇಕಾದ ಆತ್ಮವಿಶ್ವಾಸವನ್ನು ಕ್ರೀಡೆಯು ನಮಗೆ ನೀಡುತ್ತದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದಾನೆ. ಭಗವಂತ ಸರ್ವಶಕ್ತ, ಸರ್ವಾಂತರ್ಯಾಮಿ, ಅಣು ರೇಣು ತೃಣಗಳಲ್ಲಿ ಅವನಿದ್ದಾನೆ. ಜಗತ್ತಿನ ಸಕಲ ಕಾರ್ಯವು ಆತನಿಂದಲೇ. ಯಾವುದೇ ಕಾರ್ಯವು ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಆ ಭಗವಂತನ ಅನುಗ್ರಹ ಅತಿ ಮುಖ್ಯ. ಆದಿಪೂಜಿತ ವಿಘ್ನ ವಿನಾಶಕನಾದ ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ದೇವಾದಿ ವಂದಿತ ಮಹಾ ಗಣಪತಿ ಮಹಾದೇವ ಸುತಂ ಗುರು ಗುಹನುತಂ ಮಹಾದೇವ ಸುತಂ ಗುರು ಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ महाकाव्य नाटकादि प्रियं मूषिक वाहन मोदका प्रियं महाकाव्य नाटकादि प्रियं मूषिक वाहन मोदका प्रियं महागणपतिं मनसा स्मरामि महागणपतिं मनसा स्मरामि वसिष्ठ वामदेवादि वन्दित महागणपतिं. ಅತಿಥಿ ದೇವೋಭವ ಎನ್ನುವ ಮಾತಿನಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಸುಜಾತಾ ಇವರು. ಅತಿಥಿ ದೇವೋಭವ ಎನ್ನುವುದು ನಮ್ಮ ಸಂಸ್ಕೃತಿ. ಶರೀರ ಮಾತೃಂಕಲು ಧರ್ಮ ಸಾಧನ ಎಂಬ ಉಕ್ತಿಯೊಂದಿಗೆ ದೈಹಿಕ ಶಿಕ್ಷಣದ ಒಂದು ಪ್ರಮುಖಾಂಗ ಎಂಬುದನ್ನು ಸಾರಿದರೆ ಮಹಾಕವಿ ಕಾಳಿದಾಸ ಹೊಸ ಚಿಗುರು ಹಳೆ ಬೇಗ ಕೂಡಿರಲು ಮನಸೊಬಗೆಂಬಂತೆ ಹಿರಿಯರ ಆಶೀರ್ವಾದ ಹಿರಿಯರಿಗೆ ಅನಿವಾರ್ಯ. ಈ ನಿಟ್ಟಿನಲ್ಲಿ ಅಸತ್ಯದಿಂದ ಸತ್ಯದೆಡೆಗೆ ನಮ್ಮನ್ನ ಮುನ್ನಡೆಸುವ ದೀಪವನ್ನು ಪ್ರಜ್ವಲಿಸಿ ಕ್ರೀಡಾಳುಗಳನ್ನು ಆಶೀರ್ವದಿಸಲಿರುವವರು ಇವತ್ತು ಶ್ರೀಯುತ ಬಾಲಕರ್ನವರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಇವರು ನಮ್ಮೊಂದಿಗೆ ಉಪಸ್ಥಿತರಿರಬೇಕಿತ್ತು.
ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಕ್ಲಪ್ತ ಸಮಯದಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿ ಸೂಕ್ತ ಸಲಹೆಗಳನ್ನಿತ್ತು ವಿದ್ಯಾಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುವವರು ಶ್ರೀಯುತ ಹರೀಶ್ ಟಿ ಉಚ್ಚಿಲ್, ಅಧ್ಯಕ್ಷರು ಮೂರೂರ ಗೋವಿ ಮೋಯ ಮಹಾಸಭಾ ಸೋಮೇಶ್ವರ. ಇವರು ಇಂದಿನ ಸಭಾಧ್ಯಕ್ಷತೆಯನ್ನು ಕೂಡ ಅಲಂಕರಿಸಿದ್ದಾರೆ. ಇವರನ್ನ ಕೂಡ ಸಂಚಾಲಕರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಮಂಗಳೂರು ದಕ್ಷಿಣ ವಲಯ ಬೋಳಾರದ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್. ಇವರು ನಮ್ಮ ಸಮಾರಂಭಕ್ಕೆ ಆಗಮಿಸಿ ಸೊಬಗನ್ನ ತಂದಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಡಾಕ್ಟರ್ ಪ್ರಶಾಂತ್ ಕೆ, ಸಮನ್ವಯ ಅಧಿಕಾರಿಯವರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬೋಳಾರ ಮಂಗಳೂರು. ಇವರು ನಮ್ಮೊಂದಿಗೆ ಇದ್ದು ಶುಭ ಹಾರೈಸಿ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಪರಿವೀಕ್ಷಣಾ ಅಧಿಕಾರಿಯಾದಂತಹ ಶ್ರೀಯುತ ರವಿಶಂಕರ್ ನೀಲಾವರ ಇವರು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುವವರು ಮೂರೂರ ಗೋವಿ ಮೋಯ ಮಹಾಸಭಾ ಸೋಮೇಶ್ವರ. ಇದರ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಚಿದಾನಂದ್ ಆರ್ ಉಚ್ಚಿಲ್. ಇವರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿ ಉಚ್ಚಿಲಭೂಮಿ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಸಂಚಾಲಕರಾದ ಶ್ರೀಯುತ ದೇವದಾಸ್ ಟಿ ಉಚ್ಚಿಲ್. ಇವರು ಕೂಡ ಸದಾ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುವವರು. ಇವರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮೂರೂರ ಗೋವಿ ಮಹಾಸಭಾ ಮುಂಬೈ ಸಮಿತಿಯ ಕೋಶಾಧಿಕಾರಿಯಾದಂತಹ ಶ್ರೀಯುತ ಚಂದ್ರಕಾಂತ್ ಉಚ್ಚಿಲ್ ಇವರು ನಮಗಾಗಿ ತಮ್ಮ ಸಮಯವನ್ನು ಮೀಸಲಾಗಿಟ್ಟಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ನಿವೃತ್ತ ಸೇನಾನಿ ಶ್ರೀಯುತ ಭುಜಂಗ್ ಶೆಟ್ಟಿ. ಇವರು 17 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ 25 ವರ್ಷ ಬಿಪಿಸಿಯಲ್ಲಿ ಉದ್ಯೋಗದಲ್ಲಿದ್ದು ಪ್ರಸ್ತುತ ಮಕ್ಕಳಿಗಾಗಿ ಜಾಗೃತಿ ಸೇಫ್ಟಿ ಕೌನ್ಸಿಲಿಂಗ್ ಕೇಂದ್ರವನ್ನ ನಡೆಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಲಿಕ್ಕಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಚಂದ್ರಶೇಖರ್ ಉಚ್ಚಿಲ್, ಮಾಜಿ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ. ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆಯೇ ಮೂರೂರ ಗೋವಿ ಮಹಿಳಾ ಸಭಾ ಸೋಮೇಶ್ವರ ಇವರ ಅಧ್ಯಕ್ಷರು ಶ್ರೀಮತಿ ಪಾವನ. ಅವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ದಿನಕರ್ ಉಳ್ಳಾಲ್, ಕೌನ್ಸಿಲರ್ ಉಳ್ಳಾಲ ನಗರಸಭೆ ಹಾಗೂ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು. ಇವರು ತಮ್ಮ ಸಮಯವನ್ನು ನಮಗಾಗಿ ಮೀಸಲಾಗಿಟ್ಟಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವರು ಇನ್ನೋರ್ವರು ಸರಕಾರಿ ಪ್ರೌಢಶಾಲೆ ಉಚ್ಚಿಲ ಸೋಮೇಶ್ವರ ಇದರ ಮುಖ್ಯ ಶಿಕ್ಷಕಿ ಚಂಚಲಾಕ್ಷಿ ಇವರು. ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರುವ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಉಚ್ಚಿಲಕೋಟೆ ಧೂಮವತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಘವ್ ಉಚ್ಚಿಲ್. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಉಮೇಶ್ ಎನ್ ಉಚ್ಚಿಲ್, ಫುಟ್ಬಾಲ್ ತರಬೇತುದಾರರು. ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆಯೇ ಶ್ರೀ ರಾಘವ್ ಉಚ್ಚಿಲ್, ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ. ಇವರು ನಮ್ಮ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದನೆನಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸದಾ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ನೀಡಿ
ನಮ್ಮ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಯಲು ಕಾರಣೀಕರ್ತರಾದ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತ್ಯಾಗಂ ಹರೇಕಳ ಕಾರ್ಯಾಧ್ಯಕ್ಷರು, ಮೈಸೂರು ವಿಭಾಗೀಯ ದೈಹಿಕ ಶಿಕ್ಷಣ ಸಂಸ್ಥೆಯವರು ಸಂಘ ಸಂಸ್ಥೆಯವರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ವಸಂತರೈ, ಶ್ರೀಯುತ ವಸಂತರೈ ಸದಸ್ಯರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಉಪಸ್ಥಿತರಿರುವರು ಮೋಹನ ಶಿರ್ಲಾಲ್, ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಸಂಘ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ರಾಧಾಕೃಷ್ಣ ರೈ ನೋಡೆಲ್ ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಶ್ರೀಯುತ ಹಸೈನಾರ್ ಇವರು ನಮ್ಮ ಸಂಸ್ಥೆಯ ನೆರೆಯವರು, ಸದಾ ನಮ್ಮ ಶಾಲೆಯ ಹಿತವನ್ನು ಬಯಸುವರು, ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಹಲವಾರು ದಿನಗಳ ಮೊದಲೇ ಆಗಮಿಸಿ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲ ದೈಹಿಕ ಶಿಕ್ಷಕರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಸ್ಪರ್ಧೆಯ ಸ್ಪರ್ಧಾಳುಗಳಿಗೆ ಸೂಕ್ತ ನ್ಯಾಯವನ್ನು ಒದಗಿಸಲು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ತೀರ್ಪುಗಾರರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶಿಕ್ಷಕರಿಗೆ ಸೂಕ್ತ ಮಾಹಿತಿ ನೀಡಿ ಈ ಕಾರ್ಯಕ್ರಮ ಸುಗಮವಾಗಿ ಸಾಗಲು ಕಾರಣಕರ್ತರಾದಂತಹ ನಮ್ಮ ಶಾಲೆಯ ಶ್ರೀಮತಿ ಪೂರ್ಣಿಮಾ ಮೇಡಮ್, ಮುಖ್ಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಮೇಡಮ್, ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇಂದು ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಇದ್ದಾರೆ, ಹಾಗೆಯೇ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ದಾರೆ, ಪೋಷಕರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ದಿನ ನಮ್ಮೊಂದಿಗೆ ಹಲವಾರು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆಯೇ ಶಿಕ್ಷಕರು ಕೂಡ ನಮ್ಮ ಜೊತೆ ಇದ್ದರೆ, ಅವರಿಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಛಾಯಾಗ್ರಾಹಕರಿಗೂ ಹಾಗೆ ಹೊಸಕುರಲ್ ಮಾಧ್ಯಮದ ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರಿಗೂ ಹಾಗೆ ಧ್ವನಿವರ್ಧಕದವರಾದ ಶ್ರೀಯುತ ನೀತು ಇವರಿಗೂ ಕೂಡ, ಹಾಗೆ ನಮ್ಮ ಜೊತೆ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕೇತರ ಸದಸ್ಯರು ಕೂಡ ಅವರಿಗೂ ಕೂಡ, ಹಾಗೆಯೇ ಅಬ್ಬಕ್ಕ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗ, ಹಾಗೆಯೇ ಸ್ಪರ್ಧಾಳುಗಳು, ಇಂದಿನ ಕೇಂದ್ರ ಬಿಂದುಗಳು ಸ್ಪರ್ಧಾಳುಗಳು, ಹಾಗೆಯೇ ಮುದ್ದು ಪುಟಾಣಿಗಳು, ಅವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಇವರೆಲ್ಲರಿಗೂ ಹೂವಿನ ಮೂಲಕ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಸಾಧ್ಯ. ಇಂದಿನ ಈ ಕಾರ್ಯಕ್ರಮವನ್ನು ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿ ನಮೋಸ್ತುತೇ ಆತ್ಮಜ್ಯೋತಿ ಪ್ರದೀಪ್ತಾಯ
ज्योतिजनार्दनः दीपो ಅದು ಅಲ್ಲದೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದಂಥ ಈ ಶಿಕ್ಷಣ ಸಂಸ್ಥೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಶಾರೀರಿಕ ಮತ್ತು ದೈಹಿಕ ಮತ್ತು ಮಾನಸಿಕ ಉನ್ನತಿಗೋಸ್ಕರವಾಗಿ ಏರ್ಪಡಿಸಲ್ಪಟ್ಟಿದ್ದ ಈ ಒಂದು ಸ್ಪರ್ಧಾಕೂಟದ ಸಮಾರಂಭವನ್ನು ಅನುಭವಿಸಿ ಅದರೊಟ್ಟಿಗೆ ಪಾಲ್ಗೊಳ್ಳುವಂಥ ಒಂದು ಭಾಗ್ಯವನ್ನು ನಮಗೂ ಕೊಟ್ಟದ್ದರಿಂದ ಸಣ್ಣ ವಯಸ್ಸಿನಲ್ಲಿ ನಾವು ಮಾಡಿದಂಥ ಅಕೃತ್ಯಗಳು ಎಲ್ಲವೂ ಪುನರಪಿ ನಮಗೆ ನೆನಪಿಗೆ ಬರ್ತಾ ಉಂಟು. ಈ ದೇಶ ಆ ದಿವಸ ಏನಾಗಿತ್ತು, ನಾವೆಲ್ಲ ಸಣ್ಣ ಮಕ್ಕಳಿರುವಾಗ ಬೋಧೆಯಲ್ಲಿರುವಾಗಲೂ ನಮ್ಮ ಶಿಕ್ಷಕರು ಹೇಳ್ಕೊಡ್ತಾ ಇದ್ದರು, ಕ್ಯಾ ಕರೋಗೆ ದೇಶೋದ್ಧಾರ, ಕ್ಯಾ ಕರೋಗೆ ಗ್ರಾಮೋದ್ಧಾರ, ಕ್ಯಾ ಕರೋಗೆ ಅವರು ಉದ್ಧಾರ. ಯಾವುದು ಉದ್ಧಾರ ಅಂತ ನಮಗೆ ಗೊತ್ತಿರಲಿಲ್ಲ, ಆದರೂ ನಮ್ಮ ಬಾಯಿಯಿಂದ ಆ ಮಾತುಗಳು ಬರ್ತಾ ಇದ್ದವು. ಅದೇ ಕಾರ್ಯರೂಪಕ್ಕೆ ಮುಂದೆ ಬಂದು ನಾನು ಸೇನೆಯಲ್ಲಿರುವಾಗ ಕೂಡ ಈ ಮಾತುಗಳು ನೆನಪಾಗ್ತಿತ್ತು. ಹುಟ್ಟಿದ ಮಣ್ಣಿನ ವಾಸನೆಯನ್ನು ಕೊಡುವಂಥ ಈ ಶಾಲೆಯನ್ನು ಮರೆಯದಿರಿ ಮಕ್ಕಳೇ. ಯಾಕೆಂತೇಳಿದರೆ ನಮ್ಮ ಭಾಗ್ಯ ಶುರುವಾಗುವುದೇ ಇಲ್ಲಿಂದ. ಸಂಸ್ಕಾರ ಎಂಬ ವಿದ್ಯೆ ಸಿಕ್ಕುವುದು ಈ ಶಾಲೆಗಳಿಂದ. ಎಲ್ಲರಿಗೂ ಈಗಿನ ಒಂದು ವಿಜ್ಞಾನ ಯುಗದಲ್ಲಿ ಮನೆಯಲ್ಲೇ ಕೂತು ಶಿಕ್ಷಣವನ್ನು ಪಡೆಯಬಹುದಾದರೂ ಕೂಡ ಶಾಲೆಯಲ್ಲಿ ಬಂದು ಪಡೆದಂತಹ ಶಿಕ್ಷಣ ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಹಿಂದಿನ ಕಾಲದಲ್ಲಿಯೂ ನಾವು ಅನುಭವಿಸಿದ್ದೇವೆ. ಶಿಕ್ಷಣ ಯಾವಾಗ ಮನೆಗೆ ಹೋಯಿತು, ಮಹಾಭಾರತದಂಥ ಯುದ್ಧ ಆಯಿತು. ಎಲ್ಲಿ ಶಾಲಾ ಮಕ್ಕಳು ಎಲ್ಲ ಬಂದು ಒಂದೇ ಛತ್ರದಡಿಯಲ್ಲಿ ಬಡವರು, ಶ್ರೀಮಂತರು, ಇತರ ಜಾತಿಗಳು ಎಲ್ಲರೂ ಒಬ್ಬರಿಗೊಬ್ಬರು ಸೇರಿಕೊಂಡು ಬದುಕುವಂಥ ಒಂದು ವೇದಿಕೆ ಇವತ್ತು ಉಂಟು ಅಂತ ಹೇಳಿದರೆ ಶಾಲೆ ಮಾತ್ರ ಉಂಟಲ್ಲದೆ ಬೇರೆ ಎಲ್ಲಿಯೂ ನಾವು ಕಾಣುವುದಿಲ್ಲ. ಅವರವರ ಜಾತಿಗನುಗುಣವಾಗಿ ಅವರವರ ಸಂಸ್ಥಾನಗಳನ್ನು ಹೊಂದಿಕೊಂಡರೆ ಹೊರತು ಸಾರ್ವಜನಿಕರನ್ನು ಏಕಛತ್ರದಡಿಯಲ್ಲಿ ನಿಲ್ಲಿಸಿಕೊಂಡು ನಮ್ಮ ಈ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರ ಅಂತ ಹೇಳಿದರೆ ಇದೊಂದು ವಿದ್ಯಾಸಂಸ್ಥೆಗಳು. ಇಂಥ ವಿದ್ಯಾಸಂಸ್ಥೆಗಳಲ್ಲಿ ಮನುಷ್ಯನ ಒಂದು ಶಾರೀರಿಕ ಒಂದು ಸಂಬಂಧವಾಗಿ, ಆತ್ಮಿಕ ಸಂಬಂಧವಾಗಿ ಮತ್ತು ದೈಹಿಕ ಸಂಬಂಧವಾಗಿ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ಆ ಮನಸ್ಸನ್ನು ಎತ್ತಿ ಹಿಡಿಯುವಂಥ ಒಂದು ಕ್ರಿಯೆ ಅಂತ ಹೇಳಿದ್ರೆ ಅದು ಕ್ರೀಡೆ. ಈ ಕ್ರೀಡೆಯಲ್ಲಿ ಈಗ ನೀವು ಬೆಳಿಗ್ಗೆ ಎದ್ದು ನೋಡಿರ್ಬೋದು, ನಮ್ಮ ಏಷ್ಯನ್ ಗೇಮ್ ಕೂಡ ನಡೀತಾ ಉಂಟು. ಬರುವ ವರ್ಷಕ್ಕೆ ಬರುವ ಏಷ್ಯನ್ ಗೇಮ್ನಲ್ಲಿ ಈ ಟೀಮ್ನಿಂದಲೇ ಕೆಲವರು ಮಂದಿ ಸೆಲೆಕ್ಟ್ ಆಗಿ ಅಲ್ಲಿ ಭಾಗವಹಿಸಿ ಅಂತ ಹೇಳುವ ಒಂದು ಒಳ್ಳೆಯ ಒಂದು ಭಾವನೆಯನ್ನು ಇಟ್ಟುಕೊಂಡು ನಿಮಗೆಲ್ಲರಿಗೂ ವಂದಿಸಿ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿನಿ ಪ್ರೇಕ್ಷಾ ಎಸ್ 8ನೇ ತರಗತಿಯ ವಿದ್ಯಾರ್ಥಿನಿ ಹಾಕಿ ಪಂದ್ಯಾಟಗಳಲ್ಲಿ ಮಿನಿ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲೂ ಭಾಗವಹಿಸಿರುತ್ತಾಳೆ. ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾಟಗಳಲ್ಲೂ ಭಾಗವಹಿಸಿರುತ್ತಾಳೆ. ಇದೀಗ ಕ್ರೀಡಾ ಜ್ಯೋತಿಯನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗುತ್ತಿರುವಂತಹ ವಿದ್ಯಾರ್ಥಿ 10ನೇ ತರಗತಿಯ ವಿದ್ಯಾರ್ಥಿ ರಾಜಿ ರಾಜ್ಯ ಮಟ್ಟದ ಹಾಕಿ ಪಂದ್ಯಾಟಗಳಲ್ಲಿ ಭಾಗವಹಿಸಿರುತ್ತಾನೆ. ಜಿಲ್ಲಾ ಮಟ್ಟದ ಹ್ಯಾಮರ್ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ. ಇದೀಗ ಕ್ರೀಡಾ ಜ್ಯೋತಿಯನ್ನ ಹೊತ್ತು ಸಾಗುತ್ತಿರುವಂತಹ ವಿದ್ಯಾರ್ಥಿನಿ ವೈಷ್ಣವಿ ಎಂ 10ನೇ ತರಗತಿಯ ವಿದ್ಯಾರ್ಥಿನಿ. ಎಲ್ಲರ ವಿಭಾಗ ರಾಜ್ಯ ಮಟ್ಟದ ಹಾಕಿ ಪಂದ್ಯಾಟಗಳಲ್ಲಿ ಭಾಗವಹಿಸಿರುತ್ತಾಳೆ. ಜಿಲ್ಲಾ ಮಟ್ಟದ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿಯೂ ಭಾಗವಹಿಸಿರುತ್ತಾಳೆ. ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾಟಗಳಲ್ಲೂ ಭಾಗವಹಿಸಿರುತ್ತಾಳೆ. ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿಯೂ ಭಾಗವಹಿಸಿರುತ್ತಾಳೆ. ಇದೀಗ ಕ್ರೀಡಾ ಜ್ಯೋತಿಯೊಂದಿಗೆ ವೇದಿಕೆಯತ್ತ ಆಗಮಿಸುತ್ತಿರುವಂತಹ ವಿದ್ಯಾರ್ಥಿ 10ನೇ ತರಗತಿಯ ವಿದ್ಯಾರ್ಥಿ ಶ್ರೇಯಸ್ ಶೆಟ್ಟಿ 100 ಮೀಟರ್ ಹ್ಯಾಂಡ್ಬಾಲ್ ಪಂದ್ಯಾಟಗಳಲ್ಲಿಯೂ ಭಾಗವಹಿಸಿರುತ್ತಾನೆ. ಇದೀಗ ವೇದಿಕೆಯಲ್ಲಿ ನಮ್ಮ ಕ್ರೀಡಾ ಜ್ಯೋತಿ ಅವರಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಶ್ರೇಯಸ್ ಶೆಟ್ಟಿ ಹಸ್ತಾಂತರಿಸಿದ್ದಾನೆ. ಎರಡು 2023-24 ಸಾಲಿನ
ಎಲ್ಲರೂ ರಿಪೀಟ್ ಮಾಡಬೇಕು. ಉಳ್ಳಾಲ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡೆಗಳ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿನ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ರೈಟ್ ಅಬೌಟ್ ಫ್ಲಾಗ್ ಇದ್ದವ್ರು ರೈಟ್ ಅಬೌಟ್ ಅನ್ನು ಮಾಡಬೇಕು. ರೈಟ್ ಅಬೌಟ್ ಎಸ್. ಮಾರ್ಚ್ ಫಸ್ಟ್ ಅಲ್ಲಿ ಹೋಗಿ ಮಕ್ಕಳು, ಮಾರ್ಚ್ ಫಸ್ಟ್ ಎಸ್. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಹಾಗೂ ಇಂದಿನ ಧ್ವಜಾರೋಹಣ ಕಾರ್ಯವನ್ನು ನೆರವೇರಿಸಿದ ಶ್ರೀ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಬೋಳಾರ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ದಿನ ಹಬ್ಬದ ಸಡಗರದ ರೀತಿಯಲ್ಲಿ ಉಳ್ಳಾಳ ವಲಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಿಕೆಯರ ಕ್ರೀಡಾಕೂಟ ಜರುಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ನಮ್ಮ ಉಚ್ಚಿಲ ಭೂಮಿ ವಿದ್ಯಾಸಂಸ್ಥೆಗಳು ಸೋಮೇಶ್ವರ ಉಚ್ಚಿಲ ಇದರ ಸಹಯೋಗದೊಂದಿಗೆ ಹಬ್ಬದ ಸಡಗರದ ರೀತಿಯಲ್ಲಿ ಕ್ರೀಡಾಕೂಟ ಜರುಗ್ತಾ ಇದೆ. ಈ ಕ್ರೀಡಾಕೂಟವು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಮೊದಲು ಕಾರಣಕರ್ತರಾದಂತಹ ಲೋಹಿತೇಶ್ವರ ಸರ್ ಉಚ್ಚಿಲ ಸಂಚಾಲಕರು ಹಾಗೂ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಂತಹ ನಮ್ಮ ಪೂರ್ಣಿಮಾ ಮೇಡಮ್ರವರು, ಎಲ್ಲ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ, ಬೋಧಕೇತರ ವೃಂದದವರು ಎಲ್ಲರೂ ಕೂಡ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಸಡಗರದ ರೀತಿಯಲ್ಲಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದೆ. ಹಾಗಾಗಿ ನಿಮಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸರ್ ತಮಗೆ. ಜೊತೆಗೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಚಂದ್ರಶೇಖರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ದಿನಾಕರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ನಮ್ಮ TPO ಸರ್ ಅವರಾದಂತಹ ರವಿಶಂಕರ್ ಸರ್ ಅವರು, ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ನಮ್ಮ ಹರೀಶ್ ಸರ್ ಅವರು, ಚಿದಾನಂದ ಸರ್ ಅವರು, ದೇವದಾಸ್ ಸರ್ ಅವರು, ಚಂದ್ರಕಾಂತ ಸರ್ ಅವರು, ಭುಜಂಗ ಶೆಟ್ಟಿ ಅವರು, ಹೇಮಲತಾ PTA ಮುಖ್ಯಸ್ಥರು, ರಾಜೀವ್ ಅವರು, ಉಮೇಶ್ ಅವರು, ರಾಜೀವ್ ಸರ್ ಅವರು, ಮತ್ತು ನಮ್ಮ ಸಹೋದ್ಯೋಗಿ ಬಂಧುಗಳಾದಂಥ ಮತ್ತು ನೆಚ್ಚಿನ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ನಮ್ಮ ತ್ಯಾಗಮ್ ಸರ್ ಅವರಿದ್ದಾರೆ. ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದಂಥ ನಮ್ಮ ವಸಂತ ರೈ ಸರ್ ಅವರಿದ್ದಾರೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮೋಹನ್ ಸಿರ್ಲಾರ್ ಅವರು ಮತ್ತು ನಮ್ಮ ನೋಡಲ್ ಅಧಿಕಾರಿಗಳು, ಜೊತೆಗೆ ಇದರ ಹಿಂದೆ ಹಲವಾರು ನನ್ನ ನೆಚ್ಚಿನ ಸಹೋದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಇನ್ನೂ ಬರೀತಲೇ ಕೂತಿದ್ದಾರೆ. ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಕೈಗಳ ಕೆಲಸ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ. ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಹಬ್ಬದ ಸಡಗರದ ರೀತಿಯಲ್ಲಿ ಚಂಡೆ ಬಾರಿಸುವುದರ ಮುಖಾಂತರ ಉದ್ಘಾಟನೆಗೊಂಡು ಅತ್ಯುತ್ತಮವಾಗಿ ನಡೆದಿದೆ ಈ ಕ್ರೀಡಾಕೂಟ. ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ, ತಾವುಗಳು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ್ರಿ, ಬಹುಮಾನವನ್ನು ಪಡ್ಕೋಬೇಕು ಅಂತ. ಬಹುಮಾನಗಳು ತಮಗೆ ತಲುಪಬೇಕು ಅಂದರೆ ಮೊದಲು ನಾವು ಸತತ ತಯಾರಿಯನ್ನು ಮಾಡ್ಕೋಬೇಕು, ಸತತ ಅಭ್ಯಾಸವನ್ನು ಮಾಡಬೇಕು. ಸತತ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಓದುವ ವಿಷಯ ಆಗಿರ್ಬೋದು, ಹಾಡು ಹೇಳುವ, ಕತೆ ಹೇಳುವ, ಚಿತ್ರ ಬರೆಯುವ, ನೃತ್ಯ ಮಾಡುವ, ಕ್ರೀಡೆಗಳಲ್ಲಿ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೆ ತಾವುಗಳು ಸತತ ಅಭ್ಯಾಸವನ್ನು ಮಾಡುವುದರ ಮುಖಾಂತರ ತಾವುಗಳು ಯಶಸ್ಸನ್ನು ಗಳಿಸಬಹುದು. ಈ ಕ್ರೀಡೆ ಕೇವಲ
ಆಟ ಆಡುವುದಷ್ಟೇ ಅಲ್ಲ, ಈ ಕ್ರೀಡೆ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಗಬೇಕು. ಕ್ರೀಡೆಯಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರುತ್ತದೆ. ಆರೋಗ್ಯಕರವಾಗಿರುವಂಥ ದೇಹದಲ್ಲಿ ಆರೋಗ್ಯಕರವಾಗಿರುವಂಥ ಆಲೋಚನೆಗಳು ಹೊರಹೊಮ್ಮಿ ದೇಶವನ್ನು, ಸುಭದ್ರ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಜೊತೆಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನನ್ನ ನೆಚ್ಚಿನ ಶಿಕ್ಷಕರು ಪ್ರೋತ್ಸಾಹವನ್ನು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಡೆಯದಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು, ಗೌರವಾನ್ವಿತ ಊರಿನ ಮುಖಂಡರು, ತಾವುಗಳೆಲ್ಲ ನಿಮ್ಮ ಮುಂದಿನ ಸಹಕಾರವು ಇದೇ ರೀತಿ ಮುಂದುವರಿಲಿ. ಮಕ್ಕಳ ಭವಿಷ್ಯಕ್ಕೆ ನಾವು ನೀವೆಲ್ಲ ಸತತ ಪ್ರಯತ್ನ ಪಡೋಣ. ಮಕ್ಕಳಿಗೆಲ್ಲ ಶುಭವಾಗಲಿ. ಈ ಕ್ರೀಡಾಕೂಟವು ಯಾವುದೇ ತೊಂದರೆ ತಾಪತ್ರೆಗಳು ಆಗದಂತೆ ಅಚ್ಚುಕಟ್ಟಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಎನ್ನುವ ಕಿವಿಮಾತನ್ನು ಹೇಳಿದ್ದೀರಿ. ಉತ್ತಮ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ನಮಗೆ ವಂದನೆಗಳು. ಅತಿಥಿ ನಮ್ಮ ಜೊತೆಗೆ ಇದ್ದಾರೆ ಶ್ರೀ ರವಿಶಂಕರ್ ನೀಲಾವರ, ದೈಹಿಕ ಪರಿವೀಕ್ಷಣಾಧಿಕಾರಿ, ಮಂಗಳೂರು ದಕ್ಷಿಣ ವಲಯ. ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳು. ಎಲ್ಲರಿಗೂ ಮುಂಜಾನೆ. ಈಗಾಗಲೇ ಎಲ್ಲ ಹೋಬಳಿಯ ಮಟ್ಟಗಳ ಪಂದ್ಯಾಟ ಮುಕ್ತ ಕ್ರೀಡಾಕೂಟ ನಡೀತಾ ಇದೆ. ಅದರಲ್ಲಿ ಇವತ್ತು ಉಳ್ಳಾಲದ್ದು, ಅಂತ ನಾಡ್ದು 9ನೇ ತಾರೀಕಿಗೆ ಕೊನೆಯದಾದಂಥ ಹೋಬಳಿ ಮಟ್ಟ ಕ್ರೀಡಾಕೂಟ ನಡೀತಿದೆ. ಆನಂತರದ ತಾಲೂಕು ಮಟ್ಟದ ಕ್ರೀಡಾಕೂಟ ಇದೇ ತಿಂಗಳು 26 ಮತ್ತು 27ನೇ ತಾರೀಕಿಗೆ ಸರ್ಕಾರಿ ಪ್ರೌಢಶಾಲೆ ಮುತ್ತೂರು ಇಲ್ಲಿ ನಡಲಿಕ್ಕಿದೆ. ಇದರಲ್ಲಿ 8ನೇ ತರಗತಿಯಲ್ಲಿ ಈಗ ಭಾಗವಹಿಸುವಂಥ ಪ್ರಥಮ ಮತ್ತು ದ್ವಿತೀಯ ಬಂದವರಿಗೆ ಭಾಗವಹಿಸುವಂಥ ಅವಕಾಶ ಇದೆ. ಹಾಗೆ 17ರ ವಯೋಮಿತಿಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಂದವರಿಗೆ ಭಾಗವಹಿಸಲಿಕ್ಕಿದೆ ಆ ಕ್ರೀಡಾಕೂಟದಲ್ಲಿ. ಹಾಗೆ ರಿಲೇಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರಿಗೆ ಭಾಗವಹಿಸಲಿಕ್ಕಿದೆ. ಹಾಗೂ 14ರ ವಯೋಮಿತಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ, ಬಾಲಕರು ಮತ್ತು ಬಾಲಿಕೆಯರಿಗೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಂದವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ವಿಜೇತರಾದ ಪ್ರಥಮ ಮತ್ತು ದ್ವಿತೀಯ ಬಂದವರು ಮುಂದೆ ಇದೇ ತಿಂಗಳು 30, 31 ಮೂಡುಬಿದಿರೆಯಲ್ಲಿ ರೋಟರಿ ಶಾಲೆಯಲ್ಲಿ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಅದರಲ್ಲಿ ವಿಜೇತರಾದವರು 14ರ ವಯಸ್ಸಿನ ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಡೀಲಿಕ್ಕಿದೆ. ಅದು ಇದೇ ನವೆಂಬರ್ 1, ನವೆಂಬರ್ 2 ಮತ್ತು 3ನೇ ತಾರೀಕಿಗೆ ನಡೀಲಿಕ್ಕಿದೆ. ಅದರಲ್ಲಿ ಭಾಗವಹಿಸುವಂತಹ ಅವಕಾಶ ಇತ್ತು. ಆನಂತರ 17ನೇ ವಯೋಮಿತಿಯ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಕ್ರೀಡಾಕೂಟ ನವೆಂಬರ್ ತಿಂಗಳು 15, 16, 17ನೇ ತಾರೀಕಿಗೆ ನಮ್ಮ ಪುತ್ತೂರಿನಲ್ಲಿ ನಡೀಲಿಕ್ಕೆ ಅದರಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಶ್ರಮಪಟ್ಟು ಇವತ್ತು ಬಂದಿದ್ದೀರಿ. ಜೀವನದಲ್ಲಿ ಸೋಲು ಗೆಲುವು ಪ್ರತಿಯೊಂದು ಇದರಲ್ಲಿ ಕ್ರೀಡೆಯಲ್ಲಿ ಎಲ್ಲ ಜೀವನದಲ್ಲಿ ಇದೆ. ಅದನ್ನು ನೀವು ಎಲ್ಲರ ಎಷ್ಟು ಜನ ತನ್ನ ಜೀವನದಲ್ಲಿ ಸೋಲನ್ನು ಅನುಭವಿಸ್ತಾರೆ, ಆನಂತರ ಅವ ಗೆದ್ದವನೇ ತನ್ನ ಕೊನೆಯವರೆಗೆ ಗೆಲುವನ್ನು ಅನುಭವಿಸ್ತಾ ಇರ್ತಾನೆ, ಅದನ್ನು ನೆನಪಿಸ್ತಾನೆ. ಹಾಗೆಯೇ ಇವತ್ತು 14ನೇ ದಿನ ಭಾರತದ 19ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ 100 ಪದಕಗಳನ್ನು ಗಳಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಅದರಲ್ಲಿ 25 ಚಿನ್ನ, 35 ಬೆಳ್ಳಿ ಹಾಗೂ 39 ಕಂಚಿನ ಪದಕವನ್ನು ಗಳಿಸಿ 100 ಶತಕವನ್ನು ದಾಟಿದೆ. ಹಾಗೆ ಇನ್ನೊಂದು ದಿವಸ ಇದೆ, ಅದರಲ್ಲಿ ಸಹ ಇನ್ನೂ ಹೆಚ್ಚಿನ ಪದಕವನ್ನು ಗಳಿಸುವಂತಾಗಲಿ ಅಂತ ಹೇಳಿದ್ದೇನೆ. ಅದರಲ್ಲಿ ಕಬಡ್ಡಿ ವನಿತೆಯರಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಅದು ಉಚ್ಚಿಲದಲ್ಲಿ ಬಹಳ ಪ್ರಖ್ಯಾತವಾದಂಥ ಆಟ ಕಬಡ್ಡಿ. ಹಾಗೆಯೇ ಹಾಕಿಯಲ್ಲಿ ಪುರುಷರಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ ನಮ್ಮ ಭಾರತ ದೇಶ. ಅದು ನಮ್ಮೆಲ್ಲರ ಹೆಮ್ಮೆ. ನಾವು ಭಾರತದಲ್ಲಿ ಇರುವುದರಿಂದ ನಮ್ಮ ದೇಶ ನಮ್ಮ ಹೆಮ್ಮೆ ಅಂತ ನಾವು ಭಾವಿಸ್ತಾ, ನಾವೆಲ್ಲರೂ ಇವತ್ತಿನ ಕ್ರೀಡಾಕೂಟದಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸಿ, ಹಾಗೆ ಇದನ್ನು ಸಂಘಟನೆ ಮಾಡಿದಂತಹ ಉಚ್ಚಿಲಭೂವಿ ಶಾಲೆಯ ಸಂಚಾಲಕರು, ಅಧ್ಯಕ್ಷರು, ಮುಖ್ಯೋಪಾಧ್ಯಾಪಕರು ಹಾಗೆ ಎಲ್ಲರಿಗೂ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನೆಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಆಡಳಿತ ಮಂಡಳಿ ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿ ಜೀವನ ಅಂತ ಹೇಳಿದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಬೆಳವಣಿಗೆಯ ಕಾಲಘಟ್ಟ. ಮಕ್ಕಳು ತರಗತಿಯ ಒಳಗೆ ಓದುವುದರ ಮೂಲಕ ಇಲ್ಲ ಅಧ್ಯಾಪಕರ ಬೋಧನೆಯನ್ನು ಕೇಳುವ ಮಾನಸಿಕವಾಗಿ ಬೆಳವಣಿಗೆ ಆದರೆ, ಅವರ ದೈಹಿಕ ಬೆಳವಣಿಗೆ ಆಗಬೇಕಾದ್ರೆ ಅವರು ಮೈದಾನದಲ್ಲಿ ವ್ಯಾಯಾಮ ಮಾಡಬೇಕು, ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಈ ರೀತಿಯವರ ಒಂದು ಪರಿಪೂರ್ಣ ಬೆಳವಣಿಗೆ ಆಗ್ತದೆ. ಅದೇ ರೀತಿ ತರಗತಿಯ ಒಳಗೆ ಎಲ್ಲ ಭಗವಂತನ ಒಂದು ಸೃಷ್ಟಿ ಅಂತ ಹೇಳಿದ್ರೆ ಒಂದು ವಿಚಿತ್ರವಾಗಿರ್ತದೆ. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆಯನ್ನು ಇರ್ತದೆ. ಕೆಲವರು ಓದುವುದರಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದರೆ, ಇನ್ನು ಕೆಲವರಿಗೆ ಅದರ ವಿದ್ಯಾಭ್ಯಾಸ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಅವರಿಗೆ ಕಲೆಯಲ್ಲಿ, ಕ್ರೀಡೆಗಳಲ್ಲಿ ಆಸಕ್ತಿ ಇರ್ತದೆ. ಹಾಗೆ ತರಗತಿಯ ಒಳಗೆ ಓದುವಂಥ ವಿದ್ಯಾರ್ಥಿಗಳು, ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಇಲಾಖೆ
ಕಾಲಕ್ಕೆ ಪರೀಕ್ಷೆಗಳನ್ನು ಮಾಡುವ ಮೂಲಕ ಅವರನ್ನು ಪ್ರತಿಭೆಯನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಲೆಯಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರತಿಭಾ ಕಾರಂಜಿಗಳು ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅವರ ಪ್ರತಿಭೆಯನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಇಲಾಖೆ ಮಾಡ್ತಾ ಇರ್ತಾರೆ. ಹಾಗೆ ಕ್ರೀಡೆಯಲ್ಲಿ ಯಾರು ಸಾಧನೆ ಮಾಡಲಿಕ್ಕಿದೆ ಅವರಿಗೆ ಇಂಥ ಕ್ರೀಡಾಕೂಟಗಳನ್ನು ಆಯೋಜಿಸುವಂಥ ಪ್ರಯತ್ನವನ್ನು ಇಲಾಖೆ ಮಾಡ್ತಾ ಬರ್ತಾ ಇದೆ. ಹಾಗೆ ನಾವು ತರಗತಿಯ ಒಳಗೆ ವಿದ್ಯಾರ್ಥಿಗಳು ಏನು ಒಂದು ಸಾಧನೆಯನ್ನು ಮಾಡ್ತೇವೆ ಅದು ಅಷ್ಟು ತುಂಬ ಕಾಲ ನಮ್ಮ ಪ್ರಚಲಿತದಲ್ಲಿ ಇರುವುದಿಲ್ಲ. ಸ್ವಲ್ಪ ಕಾಲ ನೆನಪಿರ್ತದೆ, ಅನಂತರ ಮರೆತು ಹೋಗ್ತದೆ. ಉದಾಹರಣೆಗೆ SLC ಪರೀಕ್ಷೆಯಲ್ಲಿ ಯಾರು ಉತ್ತಮ ಅಂಕವನ್ನು ಮಾಡಿದ್ರೆ 1-2-3 ವರ್ಷ ಸ್ವಲ್ಪ ನೆನಪಿರ್ತದೆ. ಆದರೆ ಮೈದಾನದಲ್ಲಿ ಕ್ರೀಡೆಯಲ್ಲಿ ಯಾರು ಸಾಧನೆ ಮಾಡ್ತಾರೆ ಅವರ ಹೆಸರು ತುಂಬ ವರ್ಷಗಳ ಕಾಲ ದೀರ್ಘಾವಧಿ ಕಾಲ ಶಾಶ್ವತವಾಗಿರ್ತದೆ. ಉದಾಹರಣೆಗೆ ನಾವೆಲ್ಲ ಕೇಳ್ಬೋದು ಸಚಿನ್ ತೆಂಡೂಲ್ಕರ್ ಎಂದು ಕೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಅವರ ಸಾಧನೆಯನ್ನು ಏನು ಮಾಡಿದೆ ಅಂತ. ಎಲ್ಲ ಮಕ್ಕಳಿಗೆ ಗೊತ್ತಿರ್ತದೆ, ಹಿರಿಯರಿಗೆ ಗೊತ್ತಿರ್ತದೆ. ಅದೇ ಅವರ ತರಗತಿಯಲ್ಲಿ ಯಾರು ಉತ್ತಮ ಅಂಕ ಪಡೆದವರು ಅದು ಕೇವಲ ಕೆಲವು ಅವರಿಗೆ ತಿಳಿದವರಿಗೆ ಮಾತ್ರ ಗೊತ್ತಿರ್ತದೆ. ಹಾಗೆ ನೀವು ಇವತ್ತೆಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಉತ್ತಮ ಸಾಧನೆಯನ್ನು ಮಾಡಿ ತೀರ್ಪುಗಾರರ ನಿಯಮಗಳನ್ನು ಪಾಲಿಸಿ ಇತರ ಸ್ಪರ್ಧಾಳುಗಳಿಂದ ಗೌರವ ನೀಡಿದ ಉತ್ತಮ ಸಾಧನೆಯನ್ನು ಮಾಡಿ ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಿಮಗೂ ಕೀರ್ತಿ ಬರಲಿ, ದೇಶಕ್ಕೂ ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ, ಹಾಗೆ ನೀವು ಇವತ್ತೊಂದು ಭಾಗವಹಿಸುವ ಮೈದಾನಕ್ಕೆ ಒಂದು ಇತಿಹಾಸ ಇದೆ. ಈ ಮೈದಾನ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು, ಒಲಿಂಪಿಕ್ ಕ್ರೀಡಾಪಟುಗಳನ್ನು ಸಮಾಜಕ್ಕೆ ನೀಡಿದಂತಹ ಒಂದು ಮೈದಾನ. ಇಲ್ಲಿ ಹಲವಾರು ಮಂದಿ ಬರೀ ಕಾಲಿನಲ್ಲಿ ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ದೇಶದ ಹೆಸರನ್ನು ಮುಂದೆ ತಂದಿದ್ದಾರೆ. ಹಾಗೆ ಎಲ್ಲರೂ ನೀವು ಇನ್ನು ಮುಂದೆ ಇದೇ ರೀತಿ ಕ್ರೀಡೆಯಲ್ಲಿ ಮುಂದುವರೆದು ದೇಶಕ್ಕೆ ಕೀರ್ತಿಯನ್ನು ತನ್ನಿ, ನಿಮ್ಮ ಜೀವನವು ಉಜ್ವಲವಾಗಲಿ ಅಂತ ನನ್ನ ಹಾರೈಸ್ತಾ, ಭಗವಂತನ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಗುಂಡೆಸೆತ ಸ್ಪರ್ಧೆಗೆ ಇದು ಅಂತಿಮ ಕರೆ ಕೊಟ್ಟಿದ್ದೇವೆ. 17 ವರ್ಷ ವಯೋಮಿತಿಯೊಳಗಿನ ಬಾಲಕಿಯರ ಮತ್ತು 14 ವರ್ಷ ವಯೋಮಿತಿಯೊಳಗಿನ ಬಾಲಕಿಯರ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿದ ಶ್ರೀ ಭುಜಂಗ ಶೆಟ್ಟಿ, ನಿವೃತ್ತ ಸೇನಾನಿ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಹರೀಶ್ ಟಿ ಉಚ್ಚಿಲ್, ಅಧ್ಯಕ್ಷರು ಮೂರೂರ ಭೂಮಿ ಮಹಾಸಭಾ ಸೋಮೇಶ್ವರ, ಇವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರಿಗೂ ತುಂಬ ಹೃದಯದ ವಂದನೆಗಳು. ಶ್ರೀ ರವಿಶಂಕರ್ ನೀಲ ಅವರ ದೈಹಿಕ ಪರಿವೀಕ್ಷಣಾಧಿಕಾರಿ, ಮಂಗಳೂರು ದಕ್ಷಿಣ ವಲಯ, ಇವರಿಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೂರೂರ ಭೂಮಿ ಮಹಾಸಭಾ ಸೋಮೇಶ್ವರ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಚಿದಾನಂದ ಆರ್ ಉಚ್ಚಿಲ್, ಇವರಿಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೂರೂರ ಭೂಮಿ ಮಹಾಸಭಾ ಮುಂಬೈ ಸಮಿತಿಯ ಕೋಶಾಧಿಕಾರಿಯಾಗಿರುವ ಶ್ರೀ ಚಂದ್ರಕಾಂತ್ ಉಚ್ಚಿಲ್, ಇವರಿಗೆ ತುಂಬ ಹೃದಯದ ವಂದನೆಗಳು. ಡಾಕ್ಟರ್ ಪ್ರಶಾಂತ್ ಕೆ, ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಮಂಗಳೂರು, ಇವರಿಗೆ ಇವರ ಅನುಪಸ್ಥಿತಿಯಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಡಿರಿ ಇದರ ಅಧ್ಯಕ್ಷರಾದ ಶ್ರೀ ರಾಘವ್ ಉಚ್ಚಿಲ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೂರೂರ ಭೂಮಿ ಮಹಿಳಾ ಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀಮತಿ ಪಾವನಾ ಕೆ, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ದಿನಕರ್ ಉಳ್ಳಾಲ್, ಕೌನ್ಸಿಲರ್, ಉಳ್ಳಾಲ ನಗರಸಭೆ ಮತ್ತು ಅಧ್ಯಕ್ಷರು, ಭಗವತಿ ಎಜುಕೇಶನಲ್ ಟ್ರಸ್ಟ್, ಸಂಕೊಡಿಗೆ, ಇವರಿಗೆ ಇವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ಚಂಚಲಾಕ್ಷಿ, ಮುಖ್ಯ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲ, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಉಚ್ಚಿಲ ಭೂಮಿ ಆಂಗ್ಲ ಮಾಧ್ಯಮ ಶಾಲೆ ಇದರ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ, ಇವರಿಗೆ ಹೃದಯ ಸ್ಪರ್ಶಿ ವಂದನೆಗಳು. ಉಚ್ಚಿಲ ಕೋಟೆ ಹೇಮಾವತಿ ಸೇವಾ ಸಮಿತಿ ಇದರ ಅಧ್ಯಕ್ಷರಾದ ಶ್ರೀ ರಾಘವ್ ಉಚ್ಚಿಲ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಉಮೇಶ್ ಎನ್ ಉಚ್ಚಿಲ್, ಫುಟ್ಬಾಲ್ ತರಬೇತುದಾರರು, ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಶ್ರೀ ಚಂದ್ರಶೇಖರ್ ಉಚ್ಚಿಲ್, ಮಾಜಿ ಅಧ್ಯಕ್ಷರು, ಸೋಮೇಶ್ವರ ಪುರಸಭೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ಉಪಸ್ಥಿತರಿರುವ ತ್ಯಾಗಂ ಹರೇಕಳ ಕಾರ್ಯಾಧ್ಯಕ್ಷರು, ಮೈಸೂರು ವಿಭಾಗೀಯ ದೈಹಿಕ ಶಿಕ್ಷಣ ಸಂಸ್ಥೆ, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಸಂತ ರಾಯ್, ಸದಸ್ಯರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಮೋಹನ್ ಶೇಲಾರ್, ಕಾರ್ಯದರ್ಶಿ, ದೈಹಿಕ ಶಿಕ್ಷಕ ಸಂಘ, ಇವರಿಗೆ ಹೃತ್ಪೂರ್ವಕ ವಂದನೆಗಳು.
ರಾಧಾಕೃಷ್ಣ ರೈ ನೋಡಲ್ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೂ ವಂದನೆಗಳು. ಉಚ್ಚಿಲಗೋವಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಶ್ರೀ ರೋಹಿತ್ ಉಚ್ಚಿಲ್ ಇವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಹಸೈನಾಥ್ ನಮ್ಮ ಸಂಸ್ಥೆಯ ನೆರೆಯವರಾದ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ದೈಹಿಕ ಶಿಕ್ಷಕರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ, ಪೋಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ದೃಶ್ಯ ಮಾಧ್ಯಮದಲ್ಲಿ ಸಹಕರಿಸಿದ ಹೊಸಕುರಲ್ ಮಾಧ್ಯಮದವರಿಗೂ ಹಾಗೂ ಅಬ್ಬಕ್ಕ ಮಾಧ್ಯಮದವರಿಗೂ, ಅದೇ ರೀತಿ ಧ್ವನಿವರ್ಧಕದಲ್ಲಿ ಸಹಕರಿಸಿದವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಮಕ್ಕಳೇ, ನೀವು ಸ್ವತಂತ್ರವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲರೂ ಕೈ ಜೋಡಿಸುವ. ನಿಮ್ಮ ಪ್ರತಿಭೆ ಕೂಡ ಹೀಗೆ ಆಗುತ್ತದೆ. ನಮಗೆಲ್ಲರಿಗೂ ಶುಭವಾಗಲಿ. ವಿದ್ಯುಕ್ತವಾಗಿ ಸಭಾ ಕಾರ್ಯಕ್ರಮವನ್ನು ಕ್ರೀಡಾಂಗಣವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿ ಮಹೋದಯರಿಗೂ ನಮ್ಮ ಉಚ್ಚಿಲ ಪೊಲೀಸ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ
ಮಕ್ಕಳೇ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇದ್ದವರೆಲ್ಲ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಹದಿನೇಳರ ವಯೋಮಿತಿಯ ಬಾಲಕರ ವಿಭಾಗದ ಜಾವ್ಲಿನ್ ಸ್ಪರ್ಧೆಯ ಪ್ರಥಮ ಫಲಿತಾಂಶ ಪಟ್ಟಿ ನಮ್ಮ ಕೈ ಸೇರಿದೆ. ಪ್ರಥಮ ಸ್ಥಾನವನ್ನು ಚಿರಾಗ್ ನಿತ್ಯಾದರ್, ದ್ವಿತೀಯ ಸ್ಥಾನವನ್ನು ಆದಿತ್ಯ ನಿತ್ಯಾದರ್, ತೃತೀಯ ಸ್ಥಾನವನ್ನು ರಿಜ್ವಾನ್ ನೀವು ಪಡ್ಪು. ಈ 3 ಶಾಲೆ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ತಮಗೆ. Short put. Under 14 boys, discus throw. Please get ready immediately. ಹೋಗಿ ಬೇಗ ಹೋಗಿ. 17ರ ಮತ್ತು 14ರ ವಯೋಮಾನದ ಎಲ್ಲ ಬಾಲಕ ಬಾಲಕಿಯರ 200 ಮೀಟರ್ ಹೀಟ್ಸಿಗೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸ್ಪರ್ಧೆಯಲ್ಲಿ ಇಲ್ಲದವರು ಸೈಡ್ ಹೋಗಿ ಕೂತ್ಕೊಳ್ಬೇಕು. ದಯವಿಟ್ಟು ಕ್ಯಾಟಗರಿ ವೈಸ್ ಲೈನ್ ಮಾಡಿ ನಿಂತ್ಕೊಳ್ಳಿ. 17ರ ವಯೋಮಿತಿಯ ಬಾಲಕರ 200 ಮೀಟರ್, 17ರ ವಯೋಮಿತಿಯ ಬಾಲಕಿಯರ 200 ಮೀಟರ್, 14ರ ವಯೋಮಿತಿಯ ಬಾಲಕರ 100 ಮೀಟರ್, 14ರ ವಯೋಮಿತಿಯ ಬಾಲಕರ 100 ಮೀಟರ್ ವೇದಿಕೆ ಮುಂಭಾಗಕ್ಕೆ ಬನ್ನಿ. 14ರ ವಯೋಮಿತಿಯ ಬಾಲಕಿಯರು ಕುಂಡಸಿತ ಸ್ಪರ್ಧೆಗೆ ಹೋಗಿ, ಉಳಿದವರೆಲ್ಲ ಸೈಡ್ ಅಲ್ಲಿ ಕೂತ್ಕೊಳ್ಬೇಕು. ವಾಲಂಟಿಯರ್ ಸ್ಟೇಜ್ ಚಾರ್ಜ್. 200 ಮೀಟರ್ ಹೀಟ್ಸ್ ಅಲ್ಲಿ ಭಾಗವಹಿಸುವವರೆಲ್ಲ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ನವರು 200 ಮೀಟರ್ ಹೀಟ್ಸ್ ಇರೋದು ಕಳಿಸ್ಕೊಡಿ. ಯಾರು ಕೂಡ ಇರುವ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. 14ರ ವಯೋಮಿತಿಯ ಬಾಲಕರ ಡಿಸ್ಕಸ್ ಎಸೆದವರು ಈ ಗ್ರೌಂಡಿನ ಮೂಲೆಗಳಲ್ಲಿ ಗಣೇಶ್ ಸರ್ ಇದ್ದಾರೆ, ಪ್ರಮುಖರು, ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಬಾಲಕಿಯರು 200 ಮೀಟರ್ ಎಲ್ಲ ವೇದಿಕೆ ಮುಂಭಾಗಕ್ಕೆ ಬಂದು ಲೈನ್ ಮಾಡಬೇಕು.